ಡಿಸೆಂಬರ್ 1ರಿಂದ ದೇಶದ ಎಲ್ಲ ಟೋಲ್ಗಳಲ್ಲಿ ಫಾಸ್ಟ್ಯಾಗ್ ಜಾರಿಯಾಗುತ್ತಿರುವ ಹಿನ್ನೆಲೆಯಲ್ಲಿ ಕೇರಳ ಕರ್ನಾಟಕ ಗಡಿ ಪ್ರದೇಶದಲ್ಲಿ ಸ್ಥಾಪನೆಯಾಗಿರುವ ಟೋಲ್ಗೇಟ್ನಲ್ಲಿ 5 ಕಿಲೋಮೀಟರ್ ಆಸುಪಾಸಿನ ಜನರಿಗೆ ಈ ಮೊದಲು ನೀಡಿದಂತೆ ವಿನಾಯಿತಿಯನ್ನ ಮುಂದುವರಿಸಬೇಕು. ಇಲ್ಲದೇ ಇದ್ದರೆ ಡಿಸೆಂಬರ್ 1ರಂದು ಟೋಲ್ಗೇಟ್ ಬಳಿ ಬೃಹತ್ ಪ್ರತಿಭಟನೆಯನ್ನ ನಡೆಸಲಾಗುವುದೆಂದು ಸರ್ವ ರಾಜಕೀಯ ಮುಖಂಡರುಗಳು ಹಾಗೂ ಇತರ ಸಂಘಟನೆಗಳ ಮುಖಂಡರ ಸಭೆಯಲ್ಲಿ ಮಹತ್ತರವಾದ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ. ಟೋಲ್ಗೇಟ್ಗಳಲ್ಲಿ ಫಾಸ್ಟ್ಯಾಗ್ ಜಾರಿಯಾಗುತ್ತಿರುವ ಹಿನ್ನೆಲೆಯಲ್ಲಿ ಆರಂಭದ ಹೋರಾಟವೆಂಬಂತೆ ಸರ್ವಪಕ್ಷ ನೇತಾರರು ಮಂಗಳೂರು ಸಂಸದ, ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಹಾಗೂ ರಾಷ್ಟ್ರೀಯ ಪ್ರಾಧಿಕಾರಿಗಳನ್ನು ಭೇಟಿ ಮಾಡಿ ಮನವಿಯನ್ನ ನೀಡಲು ತೀರ್ಮಾನಿಸಲಾಗಿದೆ. ಬೇಡಿಕೆ ಈಡೇರದಿದ್ದರೆ ಬೃಹತ್ ಪ್ರತಿಭಟನೆ ನಡೆಸಲು ನೇತಾರರು ತೀರ್ಮಾನಿಸಿದ್ದಾರೆ. ಈ ಪ್ರತಿಭಟನೆಯಲ್ಲಿ ಸ್ಥಳೀಯ ಶಾಸಕ, ಸಂಸದರನ್ನು ಕೂಡ ಸೇರಿಸಲು ತೀರ್ಮಾನಿಸಲಾಯಿತು. ಟೋಲ್ಗೇಟ್ನ 5 ಕಿಲೋಮೀಟರ್ ಸುತ್ತಳತೆಯಿಂದ ಸಂಚರಿಸುವ ಗೂಡ್ಸ್, ಟೆಂಪೋ, ಟ್ಯಾಕ್ಸಿ, ಖಾಸಗಿ ವಾಹನಗಳಿಗೆ ವಿನಾಯಿತಿ ನೀಡಬೇಕೆನ್ನುವ ಪ್ರಧಾನ ಬೇಡಿಕೆಯನ್ನ ಮುಂದಿಟ್ಟು ಬೃಹತ್ ಪ್ರತಿಭಟನೆ ನಡೆಸಲು ಸರ್ವಪಕ್ಷ ಸಭೆ ತೀರ್ಮಾನಿಸಿದೆ. ಫಾಸ್ಟ್ಯಾಗ್ ಅನ್ನು ಅಳವಡಿಸಬೇಕು. ಜೊತೆಗೆ ಅದೊಂದು ಡಿಜಿಟಲ್ ದರೋಡೆ ಅಂತ ಹೇಳ್ಬೋದು, ಹಗಲು ದರೋಡೆ ಅಂತ. ಡಿಜಿಟಲ್ ಮೂಲಕ ನಮ್ಮ ಬ್ಯಾಂಕ್ ಅಕೌಂಟಿಂದ ನೇರವಾಗಿ ಹಣವನ್ನು ದರೋಡೆ ಮಾಡುವಂಥ ಪ್ರಯತ್ನಕ್ಕೆ ಇವತ್ತು ಸರ್ಕಾರ ಕೈ ಹಾಕಿದೆ. ಮೊದಲು ನಮಗೆ 2 ಆಯಿತು, ಹೋದ ಕೂಡಲೇ ರಿಟರ್ನ್ ಕೂಡ ತೆಗೆದುಕೊಳ್ಳುವಂಥ ಒಂದು ಅವಕಾಶ ಇತ್ತು. ಈಗ ಏನಿಲ್ಲ, ಹೋಗುವಾಗಲೂ ದುಡ್ಡು ಕೊಡಬೇಕು, ಬರುವಾಗಲೂ ದುಡ್ಡು ಕೊಡಬೇಕು. ನಾವು ದುಡ್ಡು ಕೊಡಬೇಕಾದ ಅಗತ್ಯ ಇಲ್ಲ, ಆಟೋಮೆಟಿಕ್ಕಾಗಿ ನಮ್ಮ ಅಕೌಂಟಿಂದ ದುಡ್ಡು ಹೋಗ್ತದೆ. ಮಾತ್ರ ಅಲ್ಲ, ಸ್ಥಳೀಯರಿಗೆ ಕೂಡ ಯಾವುದೇ ರೀತಿಯ ವಿನಾಯಿತಿ ಇದರಲ್ಲಿ ಇಲ್ಲ. ಅದಕ್ಕೋಸ್ಕರ ಸ್ಥಳೀಯರಿಗೆ 5 ಕಿಲೋಮೀಟರ್ ವ್ಯಾಪ್ತಿಯೊಳಗೆ ಕರ್ನಾಟಕ ಮತ್ತು ಕೇರಳದ ಭಾಗದ ಎರಡೂ ರಾಜ್ಯದ 5 ಕಿಲೋಮೀಟರ್ ವ್ಯಾಪ್ತಿಯೊಳಗೆ ಇರುವಂತಹ ಸ್ಥಳೀಯರಿಗೆ ಉಚಿತವಾಗಿ ಪ್ರಯಾಣ ಈ ಮೊದಲು ಇತ್ತು. ಅದನ್ನು ಮುಂದುವರಿಸಬೇಕು ಎಂಬಂಥ ನಿಟ್ಟಿನಲ್ಲಿ ನಾವು ಒತ್ತಡವನ್ನು ಹೇರಲಿಕ್ಕೆ ಮತ್ತು ನಮ್ಮ ಬೇಡಿಕೆಯನ್ನು ಸಂಬಂಧಪಟ್ಟವರಿಗೆ ಕೊಡಲಿಕ್ಕೋಸ್ಕರ ಈ ಒಂದು ಸರ್ವ ಪಕ್ಷಗಳ ಒಂದು ಸಮಾಲೋಚನಾ ಸಭೆಯನ್ನು ಇಲ್ಲಿ ಕರೆದಿರುವಂಥದ್ದು. ಸಭೆಯಲ್ಲಿ ಎಲ್ಲ ಪ್ರಮುಖ ರಾಜಕೀಯ ಪಕ್ಷಗಳ ನೇತಾರರು ಪಾಲ್ಗೊಂಡಿರುವುದು ವಿಶೇಷವಾಗಿತ್ತು. ಸಭೆಯಲ್ಲಿ ಹೋರಾಟ ಸಮಿತಿಯ ನೇತಾರರಾದ ಗಡಿನಾಡು ರಕ್ಷಣಾ ವೇದಿಕೆಯ ಸಿದ್ದಿಕ್ ತೆಲ್ಪಾಡಿ, ಹರ್ಷದ್ ವರ್ಕಾಡಿ, ಸೈಫುಲ್ಲಾ ತಂಗಲ್, ಬಿಜೆಪಿ ನೇತಾರ ಹರಿಶ್ಚಂದ್ರ, ಮುಸ್ಲಿಂ ಲೀಗ್ ನೇತಾರರು ಭಾಗವಹಿಸಿದ್ರು. ಸುಮಾರು ಜನ ಇದ್ದರು ಅದರಲ್ಲಿ. ಆದರೆ ನಿರಂತರವಾಗಿ ನಮ್ಮಲ್ಲಿ ಸಂಪರ್ಕ ಪಟ್ಟು ಅದನ್ನು ಯಶಸ್ವಿಗೊಳಿಸಲು ಪ್ರಯತ್ನ ಪಟ್ಟಂಥ ಹರ್ಷದ್ ವರ್ಕಾಡಿ ಅವರಿಗೆ ಪ್ರತ್ಯೇಕವಾಗಿ ಅದರ ಕ್ರೆಡಿಟ್ ಹೋಗಲೇಬೇಕು. ಇವಾಗ ಅರ್ಧ ಬಿಟ್ಟು ಅರ್ಧವನ್ನು, ಅದು ಇವಾಗ ನಮ್ಮನ್ನು ಸುಮ್ಮನೆ ಕೂರಿಸಲಿಕ್ಕೆ ಒಂದು ತಂತ್ರವಾಗಿರ್ಬೋದು. ಅವರೇ ಹೇಳೋದು ಕೇರಳದವರಿಗೆ ಕೊಡಲಿಕ್ಕೆ ಆಗೋದೇ ಇಲ್ಲ ಅಂತ. ನಾವು ಅವತ್ತು ಚೀಫ್ ಸೆಕ್ರೆಟರಿ ಅವರ ಜೊತೆ ಮಾತಾಡುವಾಗ ಅವರೇ ಹೇಳಿದ್ದು ಸರೌಂಡ್ 5 ಕಿಲೋಮೀಟರ್ ಸುತ್ತಳತೆಯಲ್ಲಿ 5 ಕಿಲೋಮೀಟರ್ ಮಂಜೇಶ್ವರ ತನಕ ಬರ್ತದೆ. ಇವಾಗ ಫಾಸ್ಟ್ಯಾಗ್ ಅನ್ನೋದು ಯಾಕೆ ಮಾಡಿದ್ದಂತ ಹೇಳಿದರೆ ಎಲ್ಲರನ್ನೂ ಲೂಟುವ ಒಂದು ತಂತ್ರ ಇದೆ.